ಯಕ್ಷಗಾನ ವಲಯದಲ್ಲಿ ತನ್ನದೇ ಆದಂಥ ಕಂಠದ ಮೂಲಕ ವಿಶೇಷವಾದಂಥ ಜನಮಾನಸವನ್ನು ಗೆದ್ದಿರ್ತಕ್ಕಂಥವರು ಪಟ್ಲ ಸತೀಶ್ ಶೆಟ್ಟಿಯವರು. ಯಕ್ಷಗಾನದ ಇತಿಹಾಸದಲ್ಲಿ ಯಾವುದೇ ಮೇಳ ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಇಷ್ಟರವರೆಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಮಾಡಿದ ಒಂದು ಮೇಳ ಅಂತ ಹೇಳಿದರೆ ಅದು ಪಾವಂಜಿ ಮೇಳ. ಫೌಂಡೇಶನ್ನ ಸಿದ್ಧತೆ, ಫೌಂಡೇಶನ್ನ ತಂಡ ಯಾವ ರೀತಿಯಾಗಿ ತಮ್ಮ ಜೊತೆಗೆ? ನನಗೆ ಆ ದೇವರು ಕೊಟ್ಟಂಥ ದೊಡ್ಡ ವರ ಅಂತ ಹೇಳಿದ್ರೆ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿ ಒಂದು ಬ್ಯಾನರ್ ಹಾಕೋದ್ರಿಂದ ಹಿಡಿದು ಯಾವ ಕೆಲಸ ನಾವು ಮಾಡಬೇಕು ಹೇಳಿ ಹೇಳೋದು ಅವರಾಗಿಯೇ ಮುಂದೆ ಬರ್ತಾ ಇದ್ದಾರೆ. ಇದು ನಮ್ಮ ಕಲೆಗಂದು ಕೊಡುವಂಥ ದೊಡ್ಡ ಗೌರವ. ಯಕ್ಷಗಾನ ವಲಯದವರಿದ್ದಾರೆ, ಅವರನ್ನು ತಾವು ಸ್ವಾಗತಿಸುವುದಾದ್ರೆ ಹೇಗೆ? ಪಟ್ಲರಿಗೆ ಸನ್ಮಾನ ಮಾಡಿ ಪಟ್ಲರಿಗೆ ಮೊತ್ತ ಕೊಟ್ಟು ಇಂಥ ಕಾರ್ಯಕ್ರಮ ಅಲ್ಲ. ತಾವುಗಳು 9 ವರ್ಷದಲ್ಲಿ ಕೂಡ ಗಮನಿಸಿದ್ದೀರಿ. ನನ್ನ ಅಭಿಮಾನಿ ಬಳಗರು ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಬೆಳೆಸಿಲ್ಲ, ನನ್ನ ಕ್ಷೇತ್ರದ ಕಲಾವಿದರಿಗೋಸ್ಕರ ಅದನ್ನು ಬೆಳೆಸಿದ್ದೇನೆ. ಈ ಬಾರಿ ತಾರಾ ಸಂಭ್ರಮ ಯಾರು ಕಾಣಿಸಿಕೊಳ್ತಾ ಇದ್ದಾರೆ? ಈ ಸಲ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ. ಪಟ್ಲ ಫೌಂಡೇಶನ್ನ ವಾರ್ಷಿಕ ಕಾರ್ಯಕ್ರಮ ಪಟ್ಲ ಸಂಭ್ರಮ ಮೇ 26ನೇ ತಾರೀಕು ಮಂಗಳೂರಿನ ಅಡ್ಯಾರ್ ಗಾರ್ಡನ್ ನಡೆಯಲಿಕ್ಕಿರುವಂಥದ್ದು. ಯಾವುದೇ ಭೇದ ಭಾವ ಇಟ್ಕೊಳ್ಬೇಡಿ. ನನಗೆ ಎಲ್ಲರ ಹತ್ತಿರ ಬಂದು ಇನ್ವಿಟೇಷನ್ ನಿಮಗೆ ಕೊಡಲಿಕ್ಕೆ ಆಗಿಲ್ಲ, ಇದುವೇ ಇನ್ವಿಟೇಷನ್ ಎಂಬುದನ್ನು ತಿಳಿದು ನೀವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಸಹಕರಿಸಬೇಕು. ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಯಕ್ಷಗಾನ ವಲಯದಲ್ಲಿ ತನ್ನದೇ ಆದಂಥ ಕಂಠದ ಮೂಲಕ ವಿಶೇಷವಾದಂಥ ಜನಮಾನಸವನ್ನು ಗೆದ್ದಿರ್ತಕ್ಕಂಥವರು ಪಟ್ಲ ಸತೀಶ್ ಶೆಟ್ಟಿಯವರು. ಅದೇ ರೀತಿ ಅವರ ಸೇವಾ ಪ್ರಕಲ್ಪದ ಮೂಲಕ ಒಂದು ಯಕ್ಷಗಾನ ರಂಗದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಥವಾ ಉಳಿದೆಲ್ಲ ಕಲಾರಂಗಕ್ಕೂ ಒಂದು ಮಾರ್ಗದರ್ಶಿಯಾಗಬಲ್ಲಂಥ ಮೈಲಿಗಲ್ಲು ಯಾವುದು ಅಂತ ಕೇಳಿದರೆ ಅದು ಪಟ್ಲ ಫೌಂಡೇಶನ್. ಅಂಥ ಪಟ್ಲ ಫೌಂಡೇಶನ್ನ ವಾರ್ಷಿಕ ಕಾರ್ಯಕ್ರಮ ಪಟ್ಲ ಸಂಭ್ರಮ ಮೇ 26ನೇ ತಾರೀಕು ಮಂಗಳೂರಿನ ಅಡ್ಯಾರ್ ಗಾರ್ಡನ್ ನಡೆಯಲಿಕ್ಕಿರುವಂಥದ್ದು. ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಪಟ್ಲ ಸತೀಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಪಟ್ಲ ಸತೀಶ್. ನಮಸ್ಕಾರ, ಹೇಗಿದ್ದೀರಿ? ಆರಾಮ. ಪಟ್ಲ ಸಂಭ್ರಮದ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ? ಬಹಳ ಒಳ್ಳೆ ರೀತಿಯಲ್ಲಿ ಭರದಿಂದ ಸಾಗ್ತಾ ಇದೆ. ಮೇ 26ನೇ ತಾರೀಕು ಈ ಬಾರಿಯ ಪಟ್ಲ ಸಂಭ್ರಮ ನಡೆಯಲಿಕ್ಕಿರುವಂಥದ್ದು. ಸಹಜವಾಗಿ ಪಟ್ಲ ಸಂಭ್ರಮ ಅಂತ ಹೇಳಿದಾಗೆ ಯಕ್ಷಗಾನ ವಲಯದಲ್ಲಿ ಅದೊಂದು ಯಕ್ಷ ಜಾತ್ರೆ, ಯಕ್ಷಗಾನ ವಲಯದಲ್ಲಿ ಒಂದು ದೊಡ್ಡ ರೀತಿಯಾದಂಥ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಹಬ್ಬ, ಒಂದು ಉತ್ಸವ ಅಂತ ಕರೀಬೋದು ಅದನ್ನು. ಈ ಬಾರಿಯ ಉತ್ಸವದಲ್ಲಿ ಏನು ವಿಶೇಷತೆಗಳಿವೆ? ವಿಶೇಷತೆಗಳು ನಾವು ಪ್ರತಿ ವರ್ಷ ಮಾಡಿದ ಹಾಗೆ ಮಾಡ್ತಾ ಇದ್ದೇವೆ. ಬೇರೆ ಸಪರೇಟ್ ವಿಶೇಷತೆಗಳಂತೇಳಿ ಏನಿಲ್ಲ. ಬೆಳಗ್ಗಿನಿಂದಲೇ 8 ಗಂಟೆಯಿಂದ 7ವರೆಗೆ ಚೌಕಿ ಪೂಜೆಯ ನಂತರ ಮಹಿಳಾ ಯಕ್ಷಗಾನ, ಆನಂತರ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ, ಆನಂತರ ಯುವ ಭಾಗವತರ ಗಾನ. ಈ ಸಲ ಅದೊಂದು ಸ್ಪೆಷಲ್ ನಾವು ಮಾಡಿದ್ದೇವೆ. ಅಂದರೆ ಎಲ್ಲ ಉತ್ತುಂಗ ಶಿಖರದಲ್ಲಿರುವ ಒಂದು ಹಂತದ ಭಾಗವತಗಳನ್ನು ಬಿಟ್ಟು ಅದಕ್ಕಿಂತ ಕೆಳದರ್ಜೆಯ ಒಂದು ಯುವ ಜನರನ್ನು ಆಕರ್ಷಿಸುವಂಥ ಒಂದು ಭಾಗವತಗಳನ್ನು ಆಯ್ಕೆ ಮಾಡಿದ್ದೇವೆ. ಆನಂತರ ಪುನಃ ಪಾರಂಪರಿಕ ಯಕ್ಷಗಾನದ ಒಂದು ಹೊಸ ಕಲ್ಪನೆ, ಅದು ಕುರಿಯ ಗಣಪತಿ ಶಾಸ್ತ್ರಿಯವರ ನಿರ್ದೇಶನದಲ್ಲಿ ಉಜಿರೆ ಅಶೋಕ್ ಭಟ್ರ ಸಂಯೋಜನೆಯಲ್ಲಿ ಪಾರಂಪರಿಕ ಯಕ್ಷಗಾನ 1.5 ಗಂಟೆಗಳ ಕಾಲ ಕಿರಾತಾರ್ಜುನ ಎಂಬ ಅದೊಂದು ಈಗಿನ ಯುವಕರಿಗೆ ಅದು ತಿಳಿಯಪಡಿಸಬೇಕು. ಯಕ್ಷಗಾನ ಅಂದರೆ ಏನು, ನಾವು ಏನು ಮಾಡಿದರೆ ನಡೀತದೆ ಎಂಬ ಭಾವನೆ ಕೆಲವರಲ್ಲಿ ಈಗ ಮೂಡ್ತಾ ಇದೆ. ಅದು ಹಾಗಾಗಬಾರ್ದು. ಯಕ್ಷಗಾನ ಅಂದರೆ ಹೀಗೆ, ಯಕ್ಷಗಾನದ ಒಂದು ಪಾರಂಪರಿಕ ಮಾಡೆಲ್, ಒಂದು ಚೌಕಟ್ಟು ಅಂದರೆ ಹೀಗೆ ಇರಬೇಕು ಎನ್ನುವುದನ್ನು ಒಂದು ಕುರಿಯ ಗಣಪತಿ ಶಾಸ್ತ್ರಿಗಳು ನಾಡಿದ್ದು ತೋರಿಸಿಕೊಡ್ಲಿಕ್ಕಿದ್ದಾರೆ. ಆನಂತರ ಸಭಾ ಕಾರ್ಯಕ್ರಮ ಆಗಿ ಮತ್ತೆ ಹೊಸತನಕ್ಕೆ ಮಾರ್ಪಟ್ಟು ಪುನಃ ಒಂದು ಹಾಸ್ಯ ವೈಭವದ ಹಾಗೆ ಸಂಜೆವರೆಗೆ ಕಾರ್ಯಕ್ರಮಗಳು ಹಾಗೆ ಮುಂದುವರಿಯುತ್ತದೆ. ಈ ಬಾರಿಯ ಪಟ್ಲ ಸಂಭ್ರಮ ಅಂತ ಹೇಳಿದರೆ 2 ಆಯಾಮ. ಒಂದು ಸಾಂಸ್ಕೃತಿಕ ಲೋಕದಲ್ಲಿ ಯಕ್ಷಗಾನದ ಏನು ಪ್ರದರ್ಶನಗಳು ಅದು ಬೇರೆ ಬೇರೆ ಆಯಾಮದಲ್ಲಿ ನಡೆದರೆ, ಇನ್ನೊಂದು ವಿಭಾಗದಲ್ಲಿ ಸೇವಾ ಪ್ರಕಲ್ಪಗಳು, ಪಟ್ಲ ಸಂಭ್ರಮದಲ್ಲಿ ಕೊಡತಕ್ಕಂಥ ಕೋಟ್ಯಾಂತರ ರೂಪಾಯಿಯ ಸೇವಾ ಪ್ರಕಲ್ಪಗಳು. ಸೊ ಈ ಬಾರಿ ಯಾವ ರೀತಿಯಲ್ಲಿ ಸೇವಾ ಪ್ರಕಲ್ಪಗಳು ನಡೆಯಲಿಕ್ಕಿದೆ ನೋಡಿ. ನಾವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ 1 ವರ್ಷದಲ್ಲಿ ಸುಮಾರು 25 ಮನೆಗಳನ್ನು ಹಸ್ತಾಂತರಿಸಾಯಿತು ಕೇವಲ 1 ವರ್ಷದಲ್ಲಿ. ಕಳೆದ ಪಟ್ಲ ಸಂಭ್ರಮದಿಂದ ಈ ಪಟ್ಲ ಸಂಭ್ರಮದ ಒಳಗೆ. ಅದಕ್ಕಿಂತ ಮೊದಲು ಕಳೆದ ಪಟ್ಲ ಸಂಭ್ರಮದವರೆಗೆ 3 ಮನೆಗಳನ್ನು ಮಾತ್ರ ನಾವು ಕೊಟ್ಟೆ ಆಗಿದ್ದದ್ದು. ಈ 1 ವರ್ಷದಲ್ಲಿ ಅಷ್ಟು ಚಾರಿಟಿ ಕೇವಲ ಗೃಹದ ಲೆಕ್ಕದಲ್ಲಿ. ಮತ್ತು ಮನೆ ಕಟ್ಟೋರಿಗೆ ಸಹಾಯ ಅದೆಲ್ಲ ಬೇರೆನೆ, ಅದೆಲ್ಲ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ವಿಶೇಷವಾಗಿ ಪೂರ್ಣ ಪ್ರಮಾಣದ ಒಂದು ಮನೆಯನ್ನು ಕಟ್ಟಿಕೊಟ್ಟಂತದ್ದು 25 ಮನೆ ಈ 1 ವರ್ಷದಲ್ಲಿ ನಾವು ಕಟ್ಟಿಕೊಟ್ವಿ. ಇನ್ನೊಂದು 28 ಮನೆ. ಹೌದು. ಮತ್ತು ಇನ್ನೊಂದು 12 ಮನೆಗಳು ಈಗ ಕೊನೆಯ ಹಂತದಲ್ಲಿದೆ, ಗೃಹ ಪ್ರವೇಶದ ಕೊನೆಯ ಹಂತದಲ್ಲಿದೆ. ಮತ್ತೊಂದು ML ಸಾಮಗರು ನೀಡಿದಂಥ ಜಾಗದಲ್ಲಿ ನಮ್ಮ ಮಲ್ಪೆಯ ಸಮೀಪ ಉಡುಪಿಯ ಹತ್ತಿರ ಒಂದು 20 ಮನೆಗಳನ್ನು ನಮ್ಮ ಅಮೆರಿಕದ ಒಬ್ಬರು ಬಂಧು ಪಾವಂಜೆ ಸುಬ್ರಹ್ಮಣ್ಯ ದೇವರ ಭಕ್ತರು ಆದಂತಹ ಶಾರದಾ ಪ್ರಸಾದ್ ಎನ್ನುವರು 20 ಮನೆಗಳನ್ನು ಕೂಡ ಸುಮಾರು 1.5 ರಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರು ಒಬ್ಬರೇ ನಿರ್ಮಿಸಿ ಕಲಾವಿದರಿಗೆ ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡ ಯಕ್ಷಗಾನದ ಬಡಾವಣೆ ಅಂತ ಕರೀಬಹುದು. ಯಕ್ಷಗಾನದ ಒಂದು ಬಡಾವಣೆ ಅಂತೇಳಿ, ದೊಡ್ಡ ಸಾಮಗೆ ಬಡಾವಣೆ ಅಂತೇಳಿ ಅದಕ್ಕೆ ಒಂದು ಹೆಸರು ನಾಮಕರಣವನ್ನು ಮಾಡಿ ಹಾಗೆ ಅಲ್ಲಿ ಒಂದು ಮಾಡ್ತಾ ಇದ್ದೇವೆ.
ಬೇರೆ ಬೇರೆ ರೀತಿಯ ಸೇವಾ ಯೋಜನೆಗಳು ನಾಡಿದ್ದು ನಡೆಯಲಿಕ್ಕಿದೆ. ಒಂದು 10 ಹೊಸ ಮನೆಗಳನ್ನು ನಾವು ಕೊಡಲಿಕ್ಕಿದ್ದೇವೆ. ಆನಂತರ ಅಶಕ್ತರಿಗೆ ಧನ ಸಹಾಯ, ಪಟ್ಲ ಪ್ರಶಸ್ತಿ, ಕಲಾ ಗೌರವ, ಆನಂತರ ಮಕ್ಕಳಿಗೆ ಪ್ರೋತ್ಸಾಹ ಧನ, ಇನ್ನಿತರ 90%ಗಿಂತ ಕಲಾವಿದರ ವೃತ್ತಿಪರ ಕಲಾವಿದರ ಮಕ್ಕಳಿಗೆ ಒಂದು ಪುರಸ್ಕಾರ ಎಂಬ ಹಾಗೆ ಒಂದು ಹೊಸತು ಒಂದು ಇಟ್ಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ಯೋಜನೆಗಳು. ಅದರಲ್ಲಿ ದೊಡ್ಡ ಯೋಜನೆ ಅಂತ ಹೇಳಿದರೆ ವಿಮಾ ಯೋಜನೆ. ಅದು ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ದೈವಾರಾಧನೆಯ ಅದರ ಪರಿಚಾರಕರಿಗೆ ಮತ್ತು ನಾಟಕ ರಂಗಭೂಮಿಯ ಕಲಾವಿದರುಗಳು ಮತ್ತು ಕಂಬಳದಲ್ಲಿ ಸೇವೆ ಸಲ್ಲಿಸುವ ಕಲಾವಿದರಿಗೂ ಕೂಡ ನಾವು ಈ ಸಲ ಅವರನ್ನು ಕೂಡ ಆಯ್ಕೆ ಮಾಡಿ ಹೊಸತಾಗಿ ಸೇರ್ಪಡೆ ಆದಂತದ್ದು ಅಂತ ಹೇಳಿದ್ರೆ ಕಂಬಳ ರಂಗದಲ್ಲಿ ಕೆಲಸ ಮಾಡುವಂತ. ಹೌದು, ಕಂಬಳ ರಂಗದಲ್ಲಿ ಕೆಲಸ ಮಾಡಿ ಅದನ್ನು ಅವರಿಗೆ ಗುರುತಿಸಿ ಕೊಡಬೇಕು. ನಮಗೆ ಯಾರು ಅಂತೇಳಿ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಒಬ್ಬರನ್ನು ನೇಮಕ ಮಾಡಿ ಆ ಮುಖಾಂತರ ನಾವು ಅದಕ್ಕೆ ಅದರ ಯೋಜನೆ ರೂಪಿಸ್ತಾ ಇದ್ದೇವೆ. ಅದು ಫ್ರೀ ಆಗಿ ಉಚಿತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಈ ವಿಮಾ ಯೋಜನೆ ಎಷ್ಟು ಮುಖ್ಯ ಅಂತ, ಕಲಾವಿದರಿಗೆ ಒಂದು ವಿಮೆ ಎಷ್ಟು ಮುಖ್ಯ ಅಂತ, ಯಾಕೆ ಮಾಡಿಸಬೇಕು, ಎಷ್ಟು ಪ್ರಾಮುಖ್ಯ ಅಂತ? ಬಹಳ ಮುಖ್ಯ. ಹೆಲ್ತ್ ಇನ್ಶೂರೆನ್ಸೇ ಮುಖ್ಯ. ನಾನು ಒಂದು ಮಾತು ಹೇಳಿ ಮತ್ತೆ ಫೌಂಡೇಶನ್ಗೆ ಬರ್ತೇನೆ. ನಾನು ಇಡೀ ಯಕ್ಷಗಾನದ ಇತಿಹಾಸದಲ್ಲಿ ಯಾವುದೇ ಮೇಳ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಇಷ್ಟರವರೆಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಮಾಡಿದ ಒಂದು ಮೇಳ ಅಂತ ಹೇಳಿದರೆ ಅದು ಪಾವಂಜೆ ಮೇಳ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಕಲಾವಿದರಿಗೆ ಮಾಡಿದಂಥ ಒಂದು ಮೇಳ ಅಂತ ಹೇಳಿದರೆ ಅದು ಪಾವಂಜೆಯ ಆಡಳಿತ ಮಂಡಳಿ, ಪಾವಂಜೆಯ ಮೇಳ. ಬೇರೆ ಯಾವುದೇ ಮೇಳದಲ್ಲೂ ಈಗಲೂ ಇಲ್ಲ. ಎಲ್ಲ ಕಲಾವಿದರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿದೆ. ಪಟ್ಲ ಫೌಂಡೇಶನ್ ಸಾಧಾರಣ 6 ವರ್ಷಗಳಿಂದ ಕೂಡ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ನಾವು ಎಲ್ಲ ಕಲಾವಿದರಿಗೆ, ಅದು ಯಾವ ಮೇಳ ಅಂತೇಳಿಲ್ಲ, ತೆಂಕು ಹಾಗೂ ಬಡಗುತಿಟ್ಟಿನ ಅಪೇಕ್ಷಣೀಯ ಯಾವ ಕಲಾವಿದರಿದ್ದರೆ ಅವರೆಲ್ಲರಿಗೂ ನಾವು ಉಚಿತವಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಈ ಸಲ ಕೂಡ ಯಾಕೆ ಅಗತ್ಯ ಅಂತ ಹೇಳಿದರೆ, ಎಲ್ಲರೂ ಕಲಾವಿದರು ಹೆಚ್ಚಿನ 95% ಕಲಾವಿದರು ಕೂಡ ಹೋಗುವುದು ವೆಹಿಕಲ್ಗಳಲ್ಲಿ. ಮತ್ತು ಅಲ್ಲಿ ದುಡಿಮೆ ಕೂಡ ಅವರದು ಅಷ್ಟೇ ಹಾರ್ಡ್ ಆಗಿರ್ತದೆ. ಎಲ್ಲ ಆಕ್ಸಿಡೆಂಟಲ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದು ಗಾಡಿ ಆಕ್ಸಿಡೆಂಟೇ ಆಗಬೇಕಾಗಿಲ್ಲ, ರಂಗದಲ್ಲಿ ಬಿದ್ದರೂ ಕೂಡ ಅದೊಂದು ಆಕ್ಸಿಡೆಂಟೇ, ಅಥವಾ ಮಳೆಗಳಲ್ಲಿ ಕೆಲಸ ಮಾಡುವಾಗ ಏನಾದರೂ ಒಂದು ಈಗ ನಮಗೆ ಉದಾಹರಣೆಯಾಗಿ ಎಷ್ಟೋ ಕಲಾವಿದರು ರಂಗದಲ್ಲಿ ಬಿದ್ದು ಮರಣಿಸಿದ್ದನ್ನೇ ನಾವು ಕಾಣ. ಹೌದು, ಅದರಲ್ಲಿ ಹೇಗೆ ಬಿದ್ದರು ಎಂಬುದು ಮುಖ್ಯ ಆಗ್ತದೆ. ಕೇವಲ ಬಿದ್ದ ಕೂಡಲೇ ಅದು ಆಕ್ಸಿಡೆಂಟ್ ಅಂತ ಆಗಲ್ಲ. ಅದು ಹಾರ್ಟ್ ಅಟ್ಯಾಕ್, ಬ್ರೈನ್ ಹೆಮರೇಜ್ ಇಂಥದ್ದು ಅದರಲ್ಲಿ ಸಿಕ್ಕಲ್ಲ. ಆಕಸ್ಮಿಕಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರ ಆದರೂ ಸುಮಾರು 60,000 ರೂಪಾಯಿಯವರೆಗೆ ಅವರಿಗೆ ವಾರ್ಷಿಕವಾಗಿ ಕ್ಲೈಮ್ ಮಾಡಲಿಕ್ಕಾಗುತ್ತೆ. ಒಂದು ವೇಳೆ ಡೆತ್ ಆದರೆ, ಯಾರು ಆಗಬಾರದು, ಡೆತ್ ಆದರೆ ಅವರಿಗೆ 10 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಸಿಗುವಂಥ ಯೋಜನೆ. ಮತ್ತು ಅವರ ಮಕ್ಕಳ ಎಜುಕೇಷನ್ಗೆ 1 ಲಕ್ಷ ರೂಪಾಯಿ ಅದರಲ್ಲಿ ವಾರ್ಷಿಕವಾಗಿ ಮೊತ್ತ ಸಿಗುತ್ತೆ. ಪರ್ಮನೆಂಟ್ ಡಿಸೇಬಲ್ ಪರ್ಮನೆಂಟ್ ಆಗಿ ಅಂಗವೂನ ಆದರೆ 3 ಲಕ್ಷ ರೂಪಾಯಿಯವರೆಗೆ ವಾರ್ಷಿಕವಾಗಿ ಕ್ಲೈಮ್ ಆಗುವಂಥ ಒಂದು ಇನ್ಶೂರೆನ್ಸ್ ಅವರ ಭದ್ರತೆಯ ರೂಪದಲ್ಲಿ ನಾವು ಮಾಡಿದ್ದೇವೆ. ಎಸ್ ಸರ್. ಇನ್ನು ಫೌಂಡೇಶನ್ನ ಮೂಲಕ ಇಷ್ಟರವರೆಗೆ ಎಷ್ಟು ಕೋಟಿ ಮೌಲ್ಯದ ಸೇವಾ ಪ್ರಕಲ್ಪಗಳು ನಡೆಯಿತು? ಎಲ್ಲ ಟೋಟಲಿ ಆಗಿ ಒಂದು 12 ಕೋಟಿ ರೂಪಾಯಿಯ, 12 ಕೋಟಿಗಿಂತ ಅಧಿಕವಾದ ಸೇವಾ ಯೋಜನೆಗಳು ಬೇರೆ ಬೇರೆ. ಅದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಪುಸ್ತಕ ಪ್ರಕಟಣೆ ಆಗಿರ್ಬೋದು, ಎಲ್ಲವೂ ಸೇರಿ 12 ಕೋಟಿಗಿಂತ ಅಧಿಕವಾದ ಮೊತ್ತ ಸೇವಾ ಯೋಜನೆಗಳು ನಡೆದವು. ಎಸ್. ಇದರ ಜೊತೆಗೆ ಪಟ್ಲರೇ, ಪಟ್ಲ ಸಂಭ್ರಮ ಅಂತ ಹೇಳಿದ ತಕ್ಷಣ ಪಟ್ಲ ಪ್ರಶಸ್ತಿ ಯಾರಿಗೆ ಅನ್ನುವಂಥದ್ದು ಸಹಜವಾಗಿ ಬಲಿಪ ನಾರಾಯಣ ಭಾಗವತರಿಂದ ತೊಡಗಿ ಶ್ರೀಮಂತೂರಿನವರಿಂದ ತೊಡಗಿ ಅನೇಕ ಹಿರಿಯ ಕಲಾವಿದರಿಗೆ ಪಟ್ಲ ಪ್ರಶಸ್ತಿ ಲಭಿಸಿಕೊಂಡು ಬಂದಂಥದ್ದು. ಈ ಬಾರಿಯ ಪಟ್ಲ ಪ್ರಶಸ್ತಿ ಯಾರಿಗೆ? ನೋಡಿ, ಈ ಬಾರಿಯ ಪಟ್ಲ ಪ್ರಶಸ್ತಿ ಬಡಗುತಿಟ್ಟಿನ ಒಬ್ಬ ಮಹಾನ್ ಕಲಾವಿದ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅಂತ, ಅತ್ಯದ್ಭುತ ವೇಷಧಾರಿ, ಅವರಿಗೆ ಕೊಡ್ತಾ ಇದ್ದೇವೆ. ಎಲ್ಲ ರಂಗದಲ್ಲೂ ಕೇವಲ ಕಲೆ ಮಾತ್ರ, ರಂಗದ ಮಾತ್ರ ಪ್ರಾವೀಣ್ಯತೆ ಅಲ್ಲ, ಸಂಘಟನೆಯೂ ಹೌದು, ಮತ್ತು ಒಳ್ಳೆಯ ವ್ಯಕ್ತಿ ಕೂಡ ಹೌದು. ಇಂಥದ್ದನ್ನೆಲ್ಲ ಆರಿಸಿ ನಾವು ಕೊಂಡದ ಕುಳಿ ರಾಮಚಂದ್ರ ಹೆಗಡೆಗೆ ಈ ಸಲ ಕೊಡಬೇಕೆಂಬುದನ್ನು ತೀರ್ಮಾನ ಮಾಡಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಇದರ ಜೊತೆಗೆ ಕಲಾ ಗೌರವ ಅನೇಕ ಮಂದಿ ಕಲಾವಿದರಿಗೆ ಲಭಿಸುವಂಥದ್ದು. ಕಲಾ ಗೌರವದಲ್ಲಿ ನಾವು ಒಂದು 3 ವರ್ಷಗಳಿಂದ ವಿಶೇಷವಾಗಿ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಬೇರೆ ಇನ್ನಿತರ ಕ್ಷೇತ್ರವನ್ನು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ. ಭರತನಾಟ್ಯ, ಸಂಗೀತ, ಭಜನೆ, ಕಂಬಳ, ಮಾಧ್ಯಮ, ವೈದಿಕ, ಇನ್ನಿತರ ಬೇರೆ ಬೇರೆ ಒಂದು 18 ವಿಭಾಗವನ್ನು ಅದರಲ್ಲಿ ಆಯ್ಕೆ ಮಾಡಿ ಸುಮಾರು 21 ಜನರಿಗೆ ಕಲಾ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ಅದರ ಮೊತ್ತ ಕೂಡ 20,000 ರೂಪಾಯಿಯ ಮೊತ್ತ, ಪಟ್ಲ ಪ್ರಶಸ್ತಿಯ ಮೊತ್ತ 1 ಲಕ್ಷ ರೂಪಾಯಿ ಮೊತ್ತ, ಹಾಗೂ ಸನ್ಮಾನ ಫಲಕ, ಬೆಳ್ಳಿಯ ಪದಕ, ಇನ್ನಿತರ ಕಲಾ ಗೌರವದ್ದು ತಲಾ 20,000 ರೂಪಾಯಿ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಪಟ್ಲ ಪ್ರಶಸ್ತಿ ತಾರಾ ಮೆರುಗು, ಪಟ್ಲ ಸಂಭ್ರಮ ಅಂದರೆ ದರ್ಶನ್ ಬಂದರು, ರಿಷಬ್ ಅವರು ಬಂದರು. ಸೊ ಈ ರೀತಿಯಾಗಿ ಅನೇಕ ತಾರೆಯರನ್ನು ನಾವು ಪಟ್ಲ ಸಂಭ್ರಮದಲ್ಲಿ ಸಹಜವಾಗಿ ನಿರೀಕ್ಷೆ ಮಾಡುವಂಥದ್ದು. ಈ ಬಾರಿ ತಾರಾ ಸಂಭ್ರಮ ಯಾರು ಕಾಣಿಸಿಕೊಳ್ತಾ ಇದ್ದಾರೆ? ಈ ಸಲ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ,
ಕಳೆದ ವರ್ಷವೇ ಅವರು ಬರುವುದೆಂಬ ಒಂದು ಗಾಸಿಪ್ ಇತ್ತು, ಮತ್ತು ಒಪ್ಪಿಕೊಂಡಿದ್ರು. ಕೊನೆಗೆ ಪಕ್ಷ ಅವರಿಗೆ ಆಗಲಿಲ್ಲ ಬರಲಿಕ್ಕೆ. ನಾವು ಅವರನ್ನು ಭೇಟಿ ಮಾಡಿದ್ದು ಸಮಯ ಅಂತರ ತುಂಬ ಕಡಿಮೆ ಇತ್ತು. ಹಾಗಾಗಿ ಈ ಸಲ ಖಂಡಿತ ಬರ್ತೇನೆ ಅಂತೇಳಿ ಕಳೆದ ಸಲವೇ ಹೇಳಿದರು. ಈ ಸಲ ಒಪ್ಪಿಕೊಂಡಿದ್ದಾರೆ. ಅವರದೆಲ್ಲ ಗಿಕೆಟ್ಗಳೆಲ್ಲ ನಿಗದಿ ಆಗಿದೆ. ಬರುವುದೆಂಬುದು ಫಿಕ್ಸ್ ಕೂಡ ಆಗಿದೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಂದು ಯಕ್ಷಗಾನದ ಒಂದು ದೊಡ್ಡ ಮಹಾಯಜ್ಞದಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಜೊತೆ ಇರ್ತಾರೆ. ಇದರ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿ ಒಟ್ಟು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ದಿವಸದ ಸಂಭ್ರಮದಲ್ಲಿ ಅಭಿಮಾನಿಗಳು ತಮ್ಮ ಈ ಸೇವಾ ಪ್ರಕಲ್ಪಕ್ಕೆ ಸಹಕಾರಿಯಾದಂಥ ತುಂಬ ಜನ ಗಣ್ಯರು ಇವರೆಲ್ಲ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಫೌಂಡೇಶನ್ನ ಸಿದ್ಧತೆ, ಫೌಂಡೇಶನ್ನ ತಂಡ ಯಾವ ರೀತಿಯಾಗಿ ತಮ್ಮ ಜೊತೆಗೆ, ಈಗ ಯಾಕೆ ಅಂತ ಕೇಳಿದರೆ ಈಗ ಮೇಳ ಇನ್ನೂ ನಿಲ್ಲಿಲ್ಲ, ಮೇಳ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ತಾವು ಸಮಯವನ್ನು ಕೊಡಬೇಕು, ಅದರ ಜೊತೆಗೆ ಇಡೀ ತಂಡ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡಿ. ಒಂದು ಮೇಳವನ್ನು ಕಟ್ಟಿದ ಒಬ್ಬ ಸಂಚಾಲಕನಿಗೆ ಅಥವಾ ಯಜಮಾನನಿಗೆ ಹೇಗೆ ಕರೀತಾರೆ ಗೊತ್ತಿಲ್ಲ, ಆ ವ್ಯಕ್ತಿಗೆ ಬೇರೆ ಯಾವ ಕಡೆ ಯೋಚನೆ ಮಾಡುವಷ್ಟು ತಾಳ್ಮೆ ಇರಲ್ಲ, ಶಕ್ತಿ ಇರಲ್ಲ ಆ ಮೇಳ ನಡೆಸುವುದಂತ ಹೇಳಿದ್ರೆ ಅಷ್ಟು ಕಷ್ಟ. ಆದರೆ ನನಗೆ ಆ ದೇವರು ಕೊಟ್ಟಂಥ ದೊಡ್ಡ ವರ ಅಂತ ಹೇಳಿದ್ರೆ ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ ನನಗೆ ಮೇಳದ ಬಗ್ಗೆ ಒಂದು ಕಿಂಚಿತ್ತು ಒಂದು ಯೋಚನೆ ಮಾಡುವಷ್ಟು ಹೊರೆ ಅಂತ ಅನಿಸಲಿಲ್ಲ. ಎಲ್ಲ ಜವಾಬ್ದಾರಿಯನ್ನು ಅವರೇ ನೋಡ್ತಾ ಇದ್ದಾರೆ. ಮತ್ತು ನಮ್ಮ ಕಲಾವಿದರು, ಪಾವಂಜೆ ಮೇಳದ ಕಲಾವಿದರು ಹಾಗೆ ಯಾವುದೇ ರೀತಿಯಲ್ಲಿ ನನಗೆ ಒಂದು ಟೆನ್ಷನ್ ಅಂತೇಳಿ ಕೊಡ್ತಾ ಇಲ್ಲ. ಹಾಗಾಗಿ ಅದು ಬಹಳ ಸುಸಾಂಗವಾಗಿ ನಡೀತಾ ಇದೆ. ಫೌಂಡೇಶನ್ನ ವಿಚಾರದಲ್ಲಿ ಹಾಗೆ ನಮ್ಮ ಎಲ್ಲ ಘಟಕಗಳು ಮತ್ತು ಕೇಂದ್ರೀಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಮುತುವರ್ಜಿ, ಇದು ನಮ್ಮದು ಕಾರ್ಯಕ್ರಮ ಅಂತೇಳಿ. ನಿನ್ನೆ ತಾನೇ ನಮ್ಮದು ಹೋಟೆಲ್ ಪತ್ತುಮಡಿಯಲ್ಲಿ ನಮ್ಮದೊಂದು ಮೀಟಿಂಗ್ ಇತ್ತು, ಎಲ್ಲ ಘಟಕಗಳ ಇದರ ಬಗ್ಗೆ ಪೂರ್ವಭಾವಿ ಸಭೆ ಇತ್ತು. ಸುಮಾರು 300ಕ್ಕಿಂತಲೂ ಹೆಚ್ಚು ಘಟಕದ ಪದಾಧಿಕಾರಿಗಳು ತೀರ್ಥಹಳ್ಳಿಯಿಂದ ಕೂಡ ಬಂದಿದ್ದಾರೆ, ಬೈಂದೂರಿಂದ ಕೂಡ ಬಂದಿದ್ದಾರೆ, ಈ ಕಡೆ ಸುಳ್ಯ, ಬೆಳ್ತಂಗಡಿ ಈ ಕಡೆಯಿಂದ ಕೂಡ ಎಲ್ಲರೂ ನಮ್ಮ ಘಟಕದ ಪದಾಧಿಕಾರಿಗಳು. ನಮ್ಮಿಂದ ಏನಾಗಬೇಕು ಹೇಳಿ, ನಾವು ಯಾವ ಕೆಲಸಕ್ಕೆ ನಾವು ಒಂದು ಬ್ಯಾನರ್ ಹಾಕೋದ್ರಿಂದ ಹಿಡಿದು ಯಾವ ಕೆಲಸ ನಾವು ಮಾಡಬೇಕು ಹೇಳಿ ಹೇಳೋದು ಅವರಾಗಿಯೇ ಮುಂದೆ ಬರ್ತಾ ಇದ್ದಾರೆ. ಇದು ನಮ್ಮ ಕಲೆಗೊಂದು ಕೊಡುವಂಥ ದೊಡ್ಡ ಗೌರವ, ನನ್ನ ಮೇಲೆ ಇಟ್ಟಿರುವ ಅಭಿಮಾನ, ಪ್ರೀತಿ ಎಂಬುದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ದೊಡ್ಡ ಸಮಸ್ಯೆ ಅಂತೇಳಿ ಆಗಲ್ಲ. ನನಗೆ ಸಮಸ್ಯೆ ಅಂತೇಳಿ ಆಗ್ತಾ ಇರುವುದು ಬಾಕಿದ್ದವರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಮಾತ್ರ ಅಂದರೆ ಕಾರ್ಯಕ್ರಮ ಆಗುವಲ್ಲಿ ನಾನು ಹೋಗಲೇಬೇಕು, ಮೇಳದ ಆಟ ಆಗುವಲ್ಲಿ ನಾನು 25ನೇ ತಾರೀಕಿನವರೆಗೂ ನಾನು ಹೋಗಲೇಬೇಕಾಗುತ್ತೆ. ಅಥವಾ ಬೇರೆ ಇನ್ನಿತರ ಗೆಸ್ಟ್ಗಳ ಹಾಗೆ ಕರೀತಾರೆ ನಮ್ಮಲ್ಲಿ ಪ್ರೀತಿಯಲ್ಲಿ, ಅಲ್ಲಿಗೆ ನಾನು ಹೋಗಲೇಬೇಕಾಗುತ್ತೆ. ಆವಾಗ ನಾನು ಇದಕ್ಕೆ ಸ್ವಲ್ಪ ಟೈಮ್ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಆ ಸಮಯವನ್ನು ಹೊಂದಿಸುವುದು ಸ್ವಲ್ಪ ನನಗೆ ಸವಾಲಾಗಿ ಪರಿಣಮಿಸಿದೆ. ಎಸ್, ಇದರ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಮಾನಿಗಳು, ತಮ್ಮ ಯಾರೆಲ್ಲ ಕಾರ್ಯಕ್ರಮಕ್ಕೆ ಯಕ್ಷಗಾನ ವಲಯದವರಿದ್ದಾರೆ ಅವರನ್ನು ತಾವು ಸ್ವಾಗತಿಸುವುದಾದರೆ ಹೇಗೆ ಸ್ವಾಗತ? ಬಂಧುಗಳೇ, ಕೇವಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದು ಪಟ್ಲ ಸಂಭ್ರಮ ಅಂತ ಹೇಳಿದರೆ ಒಂದು ಸನ್ಮಾನ ಮಾಡಿ, ಪಟ್ಲರಿಗೆ ಸನ್ಮಾನ ಮಾಡಿ, ಪಟ್ಲರಿಗೆ ಮೊತ್ತ ಕೊಟ್ಟು ಇಂಥ ಕಾರ್ಯಕ್ರಮ ಅಲ್ಲ. ತಾವುಗಳು 9 ವರ್ಷದಲ್ಲಿ ಕೂಡ ಗಮನಿಸಿದ್ದೀರಿ. ನಾನು ನನ್ನ ಅಭಿಮಾನಿ ಬಳಗವನ್ನು ಯಾವತ್ತೂ ಹೇಳ್ತಾ ಇದ್ದೇನೆ, ನನ್ನ ಅಭಿಮಾನಿ ಬಳಗವನ್ನು ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಬೆಳೆಸಿಲ್ಲ, ನನ್ನ ಕ್ಷೇತ್ರದ ಕಲಾವಿದರಿಗೋಸ್ಕರ ಅದನ್ನು ಬಳಸಿದ್ದೇನೆ. ನನ್ನ ಎಲ್ಲ ಅಭಿಮಾನಿ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ, ಇದು ಕಲಾವಿದರ ಕಾರ್ಯಕ್ರಮ. ಕಲಾವಿದರಿಗೆ ಒಂದು ಸೌಕರ್ಯ ಮಾಡಬೇಕು, ಕಲಾವಿದರು ಹೀಗೆ ಇರಬೇಕು ಎನ್ನುವುದು ನನ್ನೊಂದು ಆಸೆ ಆಗಿತ್ತು. ಅದನ್ನು ಕೇವಲ ಮಾತಲ್ಲಿ ತೋರಿಸಿದ್ದು ಮಾತ್ರ ಅಲ್ಲ, ನಾನು ಕಾರ್ಯರೂಪವಾಗಿ ತೋರಿಸಿಕೊಟ್ಟು ಒಂದು ಕಲಾವಿದನಿಗೆ ಹೀಗೆ ವ್ಯವಸ್ಥೆಗಳು ಆಗಬೇಕು, ಹಾಗಿದ್ದರೆ ಮಾತ್ರ ಅವನಿಗೊಂದು ಭದ್ರ ಸಿಗ್ತದೆ ಎಂಬುದನ್ನು ನಮ್ಮ ಫೌಂಡೇಶನ್ನ ಮೂಲಕ ತೋರಿಸಿಕೊಟ್ಟಿದ್ದೇನೆ, ನನ್ನ ಮೇಳದ ಮೂಲಕ ನಾನು ತೋರಿಸಿಕೊಟ್ಟಿದ್ದೇನೆ. ಅಂಥದ್ದು ನಮ್ಮ ಕಣ್ಮಣಿಯಾಗಿ ನಮಗೆ ಯಕ್ಷಗಾನ ರಂಗದಲ್ಲಿ ಕಾಣಸಿಗುವಂಥ ಒಂದೇ ಮುಖ ಅಂತ ಹೇಳಿದರೆ, ನಾವು ಪ್ರಾಮಾಣಿಕವಾಗಿ ಹೇಳುದಿದ್ರೆ ಯಕ್ಷಗಾನದ ಕಲೆಯ ದೇವರಂತೆ ನಾವು ಯೋಚಿಸಬೇಕು ಶಾಂಭಟ್ರನ್ನು. ನಾವು ಅವರ ಬಗ್ಗೆ ಹೇಳಲೇಬೇಕು. ಕಲಾವಿದರಿಗೆ ಒಂದು ಸ್ಥಾನ, ಒಂದು ಗೌರವವನ್ನು ತಂದುಕೊಟ್ಟದ್ದು ಶಾಂಭಟ್ರು. ಒಂದು ಅತ್ಯುನ್ನತ ಮೊತ್ತ ಕೂಡ ಕಲಾವಿದರಿಗೆ ಸಂಭಾವನೆ ರೂಪದಲ್ಲಿ ಕೊಟ್ಟು ಅವರು ಮಾಡಿದರು. ಆನಂತರ ಒಂದು ಚಾರಿಟಿಯಾಗಿ ಮಾಡಿದ್ದು ನಮ್ಮ ಫೌಂಡೇಶನ್. ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಆದ ಕಾರಣ ನೀವೆಲ್ಲರೂ ಕಲಾವಿದರು ಇದರಲ್ಲಿ ಪಾಲ್ಗೊಳ್ಳಬೇಕು, ಯಾವುದೇ ಭೇದ ಭಾವ ಇಟ್ಕೊಳ್ಬೇಡಿ. ನನಗೆ ಎಲ್ಲರ ಹತ್ತಿರ ಬಂದು ಇನ್ವಿಟೇಷನ್ ನಿಮಗೆ ಕೊಡಲಿಕ್ಕೆ ಆಗಿಲ್ಲ, ಇದುವೇ ಇನ್ವಿಟೇಷನ್ ಎಂಬುದನ್ನು ತಿಳಿದು ನೀವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಸಹಕರಿಸಬೇಕು, ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ. ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ನಾಟಕ ರಂಗಭೂಮಿಯ ಕಲಾವಿದರು, ದೈವಾರಾಧನೆಯ ಕಲಾವಿದರು ಹಾಗೂ ಯಕ್ಷಗಾನ ಕಲಾವಿದರು ಎಲ್ಲ ಕುಟುಂಬಿಕರು ಇದರ ಜೊತೆ ಪಾಲ್ಗೊಂಡು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರನಾಗಿ ವಿಜ್ಞಾಪಿಸ್ತಾ ಇದ್ದೇನೆ. ಎಸ್, ಪಟ್ಲ ಸತೀಶ್ ಶೆಟ್ಟಿ ಅವರೇ, ಇಷ್ಟು ಬಿಡುವಿಲ್ಲದ ಹೊತ್ತಿನಲ್ಲಿ ನಮಗೆ ನೀವು ಸಮಯವನ್ನು ಕೊಟ್ಟಿದ್ದೀರಿ. ಕಹಳೆ ನ್ಯೂಸ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಶ್ಯಾಮ್. ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಪಟ್ಲ ಸತೀಶ್ ಶೆಟ್ಟಿ ಅವರು ಕಾರ್ಯಕ್ರಮದ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ನೋಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಯಕ್ಷಗಾನ ವಲಯದಲ್ಲಿ ತನ್ನದೇ ಆದಂಥ
ಕಂಠದ ಮೂಲಕ ವಿಶೇಷವಾದಂಥ ಜನಮಾನಸವನ್ನು ಗೆದ್ದಿರ್ತಕ್ಕಂಥವರು ಪಟ್ಲ ಸತೀಶ್ ಶೆಟ್ಟಿ ಅವರು. ಯಕ್ಷಗಾನದ ಇತಿಹಾಸದಲ್ಲಿ ಯಾವುದೇ ಮೇಳ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಇಷ್ಟರವರೆಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಮಾಡಿದ ಒಂದು ಮೇಳ ಅಂತ ಹೇಳಿದ್ರೆ ಅದು ಪಾವಂಜಿ ಮೇಳ. ಫೌಂಡೇಶನ್ನ ಸಿದ್ಧತೆ, ಫೌಂಡೇಶನ್ನ ತಂಡ ಯಾವ ರೀತಿಯಾಗಿ ತಮ್ಮ ಜೊತೆಗೆ? ನನಗೆ ಆ ದೇವರು ಕೊಟ್ಟಂತ ದೊಡ್ಡ ವರ ಅಂತ ಹೇಳಿದ್ರೆ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿ. ಒಂದು ಬ್ಯಾನರ್ ಹಾಕೋದ್ರಿಂದ ಹಿಡಿದು ಯಾವ ಕೆಲಸ ನಾವು ಮಾಡಬೇಕು ಹೇಳಿ ಹೇಳೋದು ಅವರಾಗಿಯೇ ಮುಂದೆ ಬರ್ತಾ ಇದ್ದಾರೆ. ಇದು ನಮ್ಮ ಕಲೆಗಂದು ಕೊಡುವಂತ ದೊಡ್ಡ ಗೌರವ. ಯಕ್ಷಗಾನ ವಲಯದವರಿದ್ದಾರೆ, ಅವರನ್ನ ತಾವು ಸ್ವಾಗತಿಸುವುದಾದ್ರೆ ಹೇಗೆ? ಪಟ್ಲರಿಗೆ ಸನ್ಮಾನ ಮಾಡಿ, ಪಟ್ಲರಿಗೆ ಮೊತ್ತ ಕೊಟ್ಟು ಇಂಥ ಕಾರ್ಯಕ್ರಮ ಅಲ್ಲ. ತಾವುಗಳು 9 ವರ್ಷದಲ್ಲಿ ಕೂಡ ಗಮನಿಸಿದ್ದೀರಿ. ನನ್ನ ಅಭಿಮಾನಿ ಬಳಗರು ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಬೆಳೆಸಿಲ್ಲ, ನನ್ನ ಕ್ಷೇತ್ರದ ಕಲಾವಿದರಿಗೋಸ್ಕರ ಅದನ್ನು ಬೆಳೆಸಿದ್ದೇನೆ. ಈ ಬಾರಿ ತಾರಾ ಸಂಭ್ರಮ ಯಾರು ಕಾಣಿಸಿಕೊಳ್ತಾ ಇದ್ದಾರೆ? ಈ ಸಲ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ. ಪಟ್ಲ ಫೌಂಡೇಶನ್ನ ವಾರ್ಷಿಕ ಕಾರ್ಯಕ್ರಮ ಪಟ್ಲ ಸಂಭ್ರಮ ಮೇ 26ನೇ ತಾರೀಕು ಮಂಗಳೂರಿನ ಅಡ್ಯಾರ್ ಗಾರ್ಡನ್ ನಡೆಯಲಿಕ್ಕಿರುವಂಥದ್ದು. ಯಾವುದೇ ಭೇದ ಭಾವ ಇಟ್ಕೊಳ್ಬೇಡಿ. ನನಗೆ ಎಲ್ಲರ ಹತ್ತಿರ ಬಂದು ಇನ್ವಿಟೇಷನ್ ನಿಮಗೆ ಕೊಡಲಿಕ್ಕೆ ಆಗಿಲ್ಲ. ಇದುವೇ ಇನ್ವಿಟೇಷನ್ ಎಂಬುದನ್ನು ತಿಳಿದು ನೀವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಸಹಕರಿಸಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.